ನಗರದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದ ಅಪರಿಚಿತ ಯುವಕನನ್ನ ಸಮಾಜಸೇವಕ ನಿತ್ಯಾನಂದ ಉಳ್ಕಾಡು ರಕ್ಷಿಸಿ ಸಾರ್ವಜನಿಕರ ಸಹಕಾರದಿಂದ ದೊಡ್ಡನಗೊಡ್ಡೆ ಡಾಕ್ಟರ್ ಎಬಿ ಬಾಳಿಗ ಆಸ್ಪತ್ರೆಗೆ ದಾಖಲುಪಡಿಸಿದ್ದಾರೆ. ರಕ್ಷಿಸಲ್ಪಟ್ಟ ಯುವಕ ಕೆಲವು ದಿನಗಳಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ತಿರುಗಾಟ ನಡೆಸುತ್ತಿದ್ದ. ಸಾರ್ವಜನಿಕರು ಗಮನಿಸಿ ಸಮಾಜಸೇವಕ ನಿತ್ಯಾನಂದ ಉಳ್ಕಾಡು ಅವರಿಗೆ ಮಾಹಿತಿ ನೀಡಿದರು. ಯುವಕನ ಹೆಸರು ರೋಹಿತ್ ಗೌಡ, ತಂದೆ ವೈ ವಿಶ್ವನಾಥ್, ವಿಲ್ಸನ್ ಗಾರ್ಡನ್, ಬೆಂಗಳೂರಿನ ನಿವಾಸಿ ಎಂದು ಹೇಳಿಕೊಂಡಿದ್ದಾನೆ. ತಂದೆ ಹೆಸರು ವೈ ವಿಶ್ವನಾಥ್, ತಾಯಿ ಹೆಸರು ವೈ ಜಯಲಕ್ಷ್ಮಿ, ಅಣ್ಣ ಯತೀಶ್ವಿ ತಾಯಪ್ಪ ಗೌಡ, ಭಾವ ಸಂದೀಪ್ ಗೌಡ ಎಲ್ ಅಂತ. ಇದು ನೀನು ಉಡುಪಿಗೆ ಯಾವುದಕ್ಕೆ ಬಂದದ್ದು? ಉಡುಪಿಗೆ ಹೇಗೆ ಬಂದಿದ್ದೀನಿ? ಬಾಳಿಗ ಹಾಸ್ಪಿಟಲ್ ಅಡ್ಮಿಟ್ ಆಗೋದಕ್ಕೆ ಬಂದಿದ್ದೀನಿ. ಅಲ್ಲಿ ಮಾತಾಡಿದ್ಯಾ? ಅಲ್ಲಿ ಮನೆಯಲ್ಲಿ ಭಂಡಾರಿ ಸರ್ ಹತ್ರ ಮಾತಾಡಿದ್ದೀನಿ ಅಂತಂದು ಅದಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಆಗೋದಕ್ಕೆ ಬಂದಿದ್ದೀನಿ. ಹತ್ರ ಹೋಗ್ಬೇಕು.